ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ತೌಡುಗೋಳಿ ಶಾಖೆ ಚಂದಗಿರಿ ಕಟ್ಟಡದ ಲೋಕಾರ್ಪಣೆಯ ಈ ಸುಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯು ಕರೆದಂತಹ ಈ ಪ್ರೆಸ್ ಮೀಟ್, ಇದಕ್ಕೆ ನಮ್ಮ ಸಂಘದ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಡಿ ಶಂಕರ್ ಭಟ್ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂಘದ ಅಧ್ಯಕ್ಷರಾದ ಶ್ರೀ ಮಹೇಶ್ ಚೌಟ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು, ನಿರ್ದೇಶಕರಾದ ಶ್ರೀ ವಾಮನ್ ನಾಯಕ್, ನವೀನ್, ಮಹಮ್ಮದ್ ಮುನೀರ್, ಶ್ರೀ ಪೂವಪ್ಪ, ಬಿ ಉಗ್ಗಪ್ಪ ಮಣೈ, ಶಂಕರ್ ಭಟ್, ಅನ್ನಪೂರ್ಣೇಶ್ವರಿ, ಉದಯಶಂಕರ್ ಬಲೆತೋಡು ಹಾಗೂ ಜನಾರ್ದನ ಕೆ ಇವರನ್ನು ಕೂಡ ಎಲ್ಲರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೈರಂಗಳ ವ್ಯವಸಾಯ ಸೇವಕ ಸಹಕಾರಿ ಬ್ಯಾಂಕ್ ಅಂತ ಹೇಳೋದು 1976ರಲ್ಲಿ ಇದು 3 ಬೇರೆ ಬೇರೆ ಬ್ಯಾಂಕ್ಗಳಾಗಿತ್ತು. ಬಾಳೆಪುಣಿ, ಕೈರಂಗಳ, ನರಿಂಗಾನ. 1976ರಲ್ಲಿ ಅದು ಮರ್ಜ್ ಆಗಿ ಒಂದು ಬ್ಯಾಂಕ್ ಆಗಿ ಅಲ್ಲಿಂದ ಮುಂದೆ ಕಾರ್ಯನಿರ್ವಹಣೆ ಮಾಡ್ತಾಯಿತ್ತು. ಹಲವು 7 ಇದ್ದದ್ದೇ ಒಂದು ಸಂಸ್ಥೆಯಲ್ಲಿ, ಅದು ಏನು ಹೊಸತಲ್ಲ. ಎಲ್ಲ ಒಂದು ಸಾಧಾರಣ ಈಗಿನ ಪರಿಸ್ಥಿತಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯವರಿಗೆ ಹೇಗೆ ಬೇಕು ಅಂತ ಹೇಳೋ ವಿಷಯದಲ್ಲಿ ಸ್ಪಂದಿಸುತ್ತಾ ಬರೋ ಉದ್ದೇಶದಿಂದ ಕಳೆದ ಒಂದು 4-5 ವರ್ಷದಿಂದ ಈ ಪ್ರದೇಶದ ಜನರ ಒಂದು ಮುಖ್ಯವಾದ ಕೋರಿಕೆ, ಈ ಭಾಗದಲ್ಲಿ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಇದಕ್ಕೆ ನಿರಂತರವಾಗಿ ನಾವೆಲ್ಲರೂ ಅದಕ್ಕೂ ನಮ್ಮ ಸಹ ಡೈರೆಕ್ಟರ್ ಆದ ಉದ್ಯಣ್ಣನವರು ನಿರಂತರವಾಗಿ ಓಡಾಡಿ, ಅವ್ರ ಜೊತೆ ನಾವು ಇದ್ದೆವು. ಆದರೆ ಅವರು ಇದರ ಲೀಡರ್ಶಿಪ್ಪನ್ನು ತಗೊಂಡು ನಿರಂತರವಾಗಿ ಓಡಾಡಿ ಒಂದು ಮಟ್ಟಕ್ಕೆ ಬಂದು ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ಇದು ನಾವು 2015ರಲ್ಲಿ ಈ ಸಂಘದ ವ್ಯವಸ್ಥೆ ನಿರ್ವಹಣೆಯನ್ನು ನಮ್ಮ ವಶಕ್ಕೆ ತಗೊಂಡಾಗ ನೆನೆಸಿದ ಒಂದು ಆಗಿನ ಕನಸು ಈಗ ನನಸಾಯಿತು. 6 ವರ್ಷ ಕಳೆದು ನನಸಾಯಿತು ಅಂತ ಹೇಳಲಿಕ್ಕೆ ನಿಜವಾಗಿ ಭಾರಿ ಖುಷಿ ಆಗ್ತದೆ. ಸೊ ಈ ಭಾಗದಲ್ಲಿ ಸಾಧಾರಣ ನಮ್ಮ ಕೇಂದ್ರ ಕಚೇರಿಯಿಂದ ಇಲ್ಲಿ ಬರಬೇಕಾದ್ರೆ ಅವರಿಗೆ 12 ಕಿಲೋಮೀಟ್ರ್ ಉಂಟು. ಸೊ ಅವರ ಯಾವುದೇ ಒಂದು ಇದಕ್ಕೆ ಅವರು ಪ್ರತಿಯೊಂದು ವಿಷಯಕ್ಕೆ ಅಲ್ಲಿಗೆ ಬರೋದು ಹೋಗೋದು ಅಂತ ಹೇಳಿದ್ರೆ ಅವರಿಗೆ ಒಂದು ಆಯಾಸದ ಸಂಗತಿ. ಸೊ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರ 75% ಭಾರವನ್ನು ನಾವು ಅವರಿಗೆ ಸುಲಭ ಮಾಡಿಕೊಟ್ಟು ಈ ವ್ಯವಸ್ಥೆ, ಈ ಸಂಘದ ವ್ಯವಸ್ಥೆ, ಈ ನಮ್ಮ ವ್ಯವಸ್ಥೆ ಸಂಪೂರ್ಣ ಈ ಭಾಗದ ಜನರಿಗೆ ಉಪಯೋಗ ಆಗಿ ಇದು ಇನ್ನೂ ಬೆಳೆದು ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನೂ 1-2 ಶಾಖೆಯನ್ನು ನಾವು ತೆರೆಯುವಂತೆ ಇದು ಮಾರ್ಗದರ್ಶನ ಆಗಿ ಕೊಡಲಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡುತ್ತಾ, ಪರಿಸರದವರಿಗೂ ಒಂದು ರಿಕ್ವೆಸ್ಟನ್ನು ಮಾಡ್ತಾ ನಾನು ಈ ಪತ್ರಿಕಾ ಸಂದರ್ಶನವನ್ನು ಕೊನೆಗೊಳಿಸ್ತೇನೆ. ನಾವು 1 ವರ್ಷದ ಹಿಂದೆ ಈ ಜಾಗವನ್ನು ಖರೀದಿ ಮಾಡಿ ಶಂಕುಸ್ಥಾಪನೆ ಆಗಿನ DCC ಬ್ಯಾಂಕ್ನ ಡೈರೆಕ್ಟರ್ ಆದ ರಾಜಾರಾಮ್ ಭಟ್ರು ಮತ್ತು ಇಲ್ಲಿನ ಪರಿಸರದ ಎಲ್ಲ ಹಿರಿಯ ನಮ್ಮ ಎಲ್ಲ ನಿರ್ದೇಶಕರುಗಳು ಶಂಕುಸ್ಥಾಪನೆಯನ್ನು ಮಾಡಿ 8 ತಿಂಗಳೊಳಗೆ ಈ ಯೋಜನೆಯನ್ನು ಮುಗಿಸಿ ಗ್ರಾಮಾಂತರ ಜನರ ಉಪಯೋಗಕ್ಕೆ ಆಗಬೇಕು ಅಂತ ಒಂದು ನಿರೀಕ್ಷೆಯಲ್ಲಿದ್ದೆವು. ತೊಂದರೆ ಇಲ್ಲ, ಒಂದು 2 ತಿಂಗಳು ಲೇಟ್ ಆಗಿದೆ. ಅಂತೂ 2022ಕ್ಕೆ ಇದು ಪರಿಪೂರ್ಣವಾಗಿ ಈ ನಮ್ಮ ಜನರಿಗೆ ನಮ್ಮ ಹಿರಿಯ ಸಹಕಾರಿ ಸಚಿವರು ಸೋಮಶೇಖರ್ರವರು ಇಲ್ಲಿಗೆ ಬ್ಯಾಂಕಿಂಗ್ ವಿಭಾಗದ ಉದ್ಘಾಟನೆಗೆ ಬರ್ತಾರೆ. ಮಾನನೀಯ ಪ್ರಭಾಕರ್ ಭಟ್ರು ಸಭಾಧ್ಯಕ್ಷತೆ ಕೊಳ್ತಾರೆ. ಆಮೇಲೆ ದ್ವೀಪ ಪರಿಚಾಲನೆ ಪ್ರಭಾಕರ್ ಭಟ್ರು, ಎನ್ ಎಂ ರಾಜೇಂದ್ರ ಕುಮಾರ್ರವರು ಸಭಾ ಅಧ್ಯಕ್ಷತೆಯನ್ನು ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಎಸ್ ಸಂಗರವರು ಭದ್ರತಾ ಕೋಶ ಉದ್ಘಾಟನೆ, ಶ್ರೀನಿವಾಸ್ ಪೂಜಾರಿ ಕೋಟ ಇವರು ಸಭಾಭವನದ ಉದ್ಘಾಟನೆ, ನಳಿನ್ ಕುಮಾರ್ ಕಟೀಲ್ ಮಾರಾಟ ಭಾಗದ ಉದ್ಘಾಟನೆ, UT ಖಾದರ್ ರಸಗೊಬ್ಬರ ಉದ್ಘಾಟನೆ, ಹಾಗೆ ಕ್ಯಾಂಪ್ಕೋದ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಕ್ಯಾಂಪ್ಕೋ ಖರೀದಿ ಕೇಂದ್ರದ ಉದ್ಘಾಟನೆ ಮತ್ತು ಈ ಪರಿಸರದ ಹಿರಿಯವರಾದ ಎನ್ ತಿಮ್ಮಪ್ಪ ಕೊಂಡೆ, ಯಾನೆ ಮಂಜು ಭಂಡಾರಿ ಅವರು ಶುಭ ಹಾರೈಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂತೋಷ್ ಕುಮಾರ್ ರೈ ಬೋಳಿಯಾರು, ಪ್ರತಾಪ್ ಸಿಂಗ್ ನಾಯ್ಕು, ರವೀಂದ್ರ ಶೆಟ್ಟಿ ಉಳಿದೊಟ್ಟು, TG ರಾಜಾರಾಮ್ ಭಟ್, ಪ್ರವೀಣ್ ನಾಯ್ಕ್, ಸುಧೀರ್ ಕುಮಾರ್, ಶೈಲಾಜಾ ಜೆ ಶೆಟ್ಟಿ ಮೊರ್ಲಾ, ಶ್ರೀಮತಿ ರಜಿಯಾ, ಶ್ರೀಮತಿ ಮಮತಾ DS ಗಟ್ಟಿ, ಚಂದ್ರಹಾಸ್ ಕರ್ಕೇರ, ಯೋಗೇಶ್ H ಇವರೆಲ್ಲರೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಯಾಕೆಂದರೆ ಇದರಲ್ಲಿ ಕೆಲವರು ಮಾಜಿ ಇದ್ದಾರೆ ಮತ್ತು ಪ್ರಸ್ತುತ 2 ಪಂಚಾಯತ್ ಅಧ್ಯಕ್ಷರು ಇದ್ದಾರೆ. ನರಿಂಗಾನ ಪಂಚಾಯತ್, ಬಾಳೆಪುಣಿ ಪಂಚಾಯತ್ನವರು ಇಬ್ಬರು ಇದ್ದಾರೆ. ಇವರೆಲ್ಲರನ್ನು ಒಳಗೊಂಡ ಒಂದು ಚಂದದ ಕಾರ್ಯಕ್ರಮ ಮಾಡಿ ಊರ ಪರಿಸರ ಜನರಿಗೆ ಅನುಕೂಲ ಆಗಲಿ ಅಂತ ನಮ್ಮೆಲ್ಲರ ಹಾರೈಕೆಯೊಂದಿಗೆ ನಾವು ಇದನ್ನು ಭಾನುವಾರ 19ನೇ ತಾರೀಕಿಗೆ ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಟುಕೊಡಲಿಕ್ಕೆ ಭಾಳ ಸಂತೋಷವಾಗ್ತದೆ. ಇದರಲ್ಲಿ ನಾವು ಸಾಧಾರಣ 3,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಆಗ್ತದೆ.
6 ಸೆಂಟ್ಸ್ ಜಾಗದಲ್ಲಿ ಕಂಪ್ಲೀಟ್ ಬಿಲ್ಡಿಂಗ್ ಕಟ್ಟಿದ್ದೀವಿ. ಸಾಧಾರಣ 3,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಆಗ್ತದೆ. ಕೆಳಗೆ ಜೀನ್ಸ್ ವ್ಯವಸ್ಥೆ, ಮಾರಾಟ ರೇಷನ್ ವ್ಯವಸ್ಥೆ, ಒಂದು ಸೈಡಲ್ಲಿ ಗೊಬ್ಬರದ ಗೋಡಾಮು, ಆಚೆ ಸೈಡಲ್ಲಿ ಅಡಿಕೆ ಖರೀದಿ, ಕೆಂಪೋದ ಲೆಕ್ಕದಲ್ಲಿ ಅಡಿಕೆ ಖರೀದಿ, ಈಚೆ ಹಾಲಿನ, ಯಾಕೆಂದರೆ ದೈನಂದಿನ ಪಶುಸಂಗೋಪನೆಗೆ ಉತ್ತೇಜನ ಮಾಡೋ ದೃಷ್ಟಿಯಿಂದ ಸಪರೇಟಾಗಿ ಹಾಲು ಖರೀದಿಗೆ ಒಂದು ವ್ಯವಸ್ಥೆ, ಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ, ಫುಲ್ ಪ್ಲೆಜ್ಡ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಕಂಪ್ಲೀಟ್ ಕೃಷಿಯ ಆದ್ಯ ಸಾಲಗಳು ಮಾತ್ರ ಅಲ್ಲಿ ಹೆಡ್ ಆಫೀಸ್ ಕಂಟ್ರೋಲಲ್ಲಿ ಇರ್ತದೆ. ಮತ್ತು ಬೇರೆ ನಿಮ್ಮ ವಸತಿ ಯೋಜನೆಯ ಸಾಲ ಆಗಲಿ, ವಾಹನ ಸಾಲ, ಬೇರೆ ಯಾವುದೇ ಸಾಲಗಳು ಇಲ್ಲಿ, ಗೋಲ್ಡ್ ಸಾಲ ಇಲ್ಲಿ ಎಲ್ಲ ಲಭ್ಯ ಇರ್ತದೆ. ಇದಕ್ಕೆ ಭದ್ರತಾ ಕೊಠಡಿ ಬೇರೆ ಇದೆ. ಯಾರ್ದಾದರೂ ಏನು ಅಮೂಲ್ಯ ಒಂದು ವಸ್ತುಗಳನ್ನು ಇಡಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆ, ಲಾಕರ್ ಸಿಸ್ಟಮ್ ಇದೆ. ಹಿಂದೆ ಒಂದು ಜಾಗ ಖಾಲಿ ಇಟ್ಟಿದ್ದೇವೆ, ಏನಾದರೂ ನಮಗೆ ಬೇಕಾದರೆ ಮಾಡ್ಕೊಳ್ಬೋದು. ಇಲ್ಲದ್ರೆ ಜನೋಪಯೋಗಿ ಆಗುವ ಕೆಲಸ ಯಾರಾದರೂ ಒಬ್ಬ ಡಾಕ್ಟರ್ ಬಂದು ಕ್ಲಿನಿಕ್ ಮಾಡ್ತೇನೆ ಅಂತ ಹೇಳುವಾಗ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೋದು. ತೌಡುಗೋಳಿ ಬ್ರ್ಯಾಂಚಿನ ಅಥವಾ ಬ್ರ್ಯಾಂಚಿನ ಒಂದು ಉದ್ಘಾಟನೆ ಕಾರ್ಯಕ್ರಮದ ಮುಂಗಡವಾಗಿ ಕರೆದಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಎಲ್ಲ ಸದಸ್ಯರಿಗೂ ಒಂದೇ ಶಬ್ದದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮ. ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಸಾರ್ವಜನಿಕ ಜೀವನಕ್ಕೆ ಬಂದದ್ರಿಂದ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ರೈತರ ಸಮಸ್ಯೆಯನ್ನು ಅರಿತು ಈ ಪರಿಸರದಲ್ಲಿ ಭಾಳ ಹಿಂದೆ ಹಾಕಿದ ಅಣೆಕಟ್ಟಿಗೆ ಅದಕ್ಕೆ ವ್ಯವಸ್ಥಿತವಾದ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ರೈತರ ಒಂದು ಅಗತ್ಯದ ನಿರ್ವಹಣೆಯನ್ನು ನಿಭಾಯಿಸಿದ್ದೇವೆ. ಅದು ಅಲ್ಲದೆ ಈ ಪರಿಸರದಲ್ಲಿ ಒಂದು ಮಹಿಳೆ ಮನೆ ಕೊಚ್ಚಿಕೊಂಡು ಹೋಗಿ ಸಂಕಷ್ಟದಲ್ಲಿತ್ತು ನಮ್ಮ ಒಂದು ಸದಸ್ಯೆ. ಆಗ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಆ ಮಹಿಳೆಗೂ ನಾವು ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿದ್ದೇವೆ. ಅದು ಅಲ್ಲದೆ ಈ ನಮ್ಮ 3 ಗ್ರಾಮ ವ್ಯಾಪ್ತಿಯಲ್ಲಿರುವ ಎಲ್ಲ ಆರಾಧನಾ ಸ್ಥಳಗಳಿಗೆ ಮತಭೇದ ಮರೆತು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಬಂದಿದ್ದೇವೆ. ಇನ್ನು ಮಕ್ಕಳಿಗೆ ವಿದ್ಯಾ ದಿಸೆಯಲ್ಲಿ ಅಥವಾ ಆರೋಗ್ಯ ದಿಸೆಯಲ್ಲಿ ಸಹಾಯ ಮಾಡೋ ಮುಂದಿನ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲ, ಕೇರಳದವರು ಬರಲಿ, ಆದರೆ ನಮಗೆ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ 3 ಗ್ರಾಮಗಳಿಗೆ ನಾವು ಪ್ರಾಧಾನ್ಯತೆ ಕೊಡೋದು ನಮ್ಮ ಧರ್ಮ ಏನಿದ್ರು ಫಸ್ಟು ಅವರಿಗೆ ಆದ್ಯತೆ ಕೊಟ್ಟು ನಮ್ಮ ಹತ್ರ ಆಮೇಲೆ ಅಂತ ತುಂಬಿ ತುಳುಕುವ ದಿನದಲ್ಲಿ ಪಕ್ಕದ ರಾಜ್ಯದ ಸಹೋದರನ್ನು ಸಹಕರಿಸಬಾರ್ದು ಅಂತ ಏನು ಹೇಳೋದಿಲ್ಲ, ಮಾಡ್ಬೋದು. ಆದರೆ ಸಹಕಾರಿ ಸಂಸ್ಥೆಯಲ್ಲಿ ಒಂದು ನಿಬಂಧನೆ ಬರ್ತದೆ, ಅದನ್ನು ಮೀರಿ ಸ್ವಲ್ಪ ನಾವು ಕೆಲಸ ಮಾಡಬೇಕಾಗುತ್ತೆ ಕೆಲವು ಕಡೆ. ಅದಕ್ಕೆ ನಾವು ಸಿದ್ಧರಿದ್ದೇವೆ.